ಅವಳಿಗೆ ಮೊಬೈಲ್ ಅಲ್ಲಿ ಅವಳೆ ಕಾಣಿಸ್ತಾಳಲ್ಲ, ಇವನಿಗೆ ಖುಷಿ ಆಗ್ಬೋದು ನಾಳೆ ನಾನು ಹೋದ್ರೆ. ಅದಮ್ಮ ಯಾವಾಗ ಹೋಗ್ತೇನೆ ಅಂತ ಕಾಯ್ತಿದ್ದಾನೆ. ನೆರೆಹೊರೆಯವರ ಹತ್ರ ನಾವು ಎಷ್ಟು ಚೆನ್ನಾಗಿರ್ತೇವೆ, ಅವ್ರು ಕೂಡ ನಮ್ಮೊಟ್ಟಿಗೆ ಅಷ್ಟೇ ಚೆನ್ನಾಗಿರ್ತಾರೆ. ಅದಕ್ಕೆ ಎಕ್ಸಾಂಪಲ್ ಸಚಿನ್ ಅಮ್ಮ. ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವಳೆದ್ದದಷ್ಟೇ, ಅವಳಿಗೆ ಅವಳನ್ನು ನೋಡುವಾಗ ಓಕೆ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಅವಳಿಗೆ ಮೊಬೈಲ್ ಅಲ್ಲಿ ಅವಳೆ ಕಾಣಿಸ್ತಾಳಲ್ಲ, ಅದಕ್ಕೆ ಎದುರು ಹೋಗ್ತಿದ್ದಾಳೆ. ಲಚ್ಚು ಲಚ್ಚು ಏರ್ ಮಗ್ಯವು ಏರು ಏರು ಏರು. ವಸಂತಿ ಅಕ್ಕ ಹೊಲಿತಿದ್ದಾರೆ. ಅಮ್ಮ ಓ ಅಮ್ಮ ಎಲ್ಲರದು ಕೆನಡೆ ಪೋಪ್ಪಾತೀರ ಬೇಜಾರಪ್ಪಜ ಅಪ್ಪಜ ಬಾಲೆ ಬಾಲೆದ ನೆಂಪಾಪುಣು ಮಗ್ಗಲ ನೆನಪಾಪು ಜತ ದಾಯ ಗೊತ್ತುಂಟಾ. ನಮ್ಮ ಬೇಜಾರು ಮನ್ಸನಲ್ಲಿ ಅವ್ಳು ಹೋದ್ಲ ಖುಷಿ ಓಡಿ ಬಾಲದ ನೆಂಪಾಂಡ ಬಾಲದ ನೆಂಪಣದಲ್ಲ ಜಿಂಜ ಜಾಲ ದೂರಜ್ಜಿ ಸೀದನ್ನ ಬೇಲಾದ ಸೀದ ಬರ್ತೇನಲ್ಲ ನಂಬೆರಲ್ಲಿ ಅತ್ತೆ ಎಂಕ ಧರ್ಮ ಮಂತ್ ತೋರ್ಪಾರ ಸ್ಟಿಚ್ಚಿದ ಪುರ ಅವನ್ ಧರ್ಮ ರಿಪೇರಿ ಆಗ್ತದೆ. 300 ರೂಪಾಯಿ ಕೊಡ್ತು. ಏನಂಚಲ್ಲ ಸ್ಟಿಚಿಂಗ್ ಇತ್ತು ನೀಡೇ ಕಣತನ ಆಡತ ಮಂತ್ ತೋರ್ಪಾರತ ಕಂಡಂಗಿಲ್ಲ ನಿಜ ಮಿಷನ್ ಕಲ್ಪುಲ ಮನ್ಕುಲ ಉಂಡು. ഞാനെന്തല്ല ടൈലർ അത്ത തീരാണ്ട ಒಂದಾನೊಂದು ಕಾಲದಲ್ಲಿ ಟೈಲರ್ ಅತ್ತ ಒಂದಾನೊಂದು ಕಾಲದಲ್ಲಿ ಇಷ್ಟ ಅವು ಇಷ್ಟ ಮೊಬೈಲ್ ನಿಕ್ಲೆ ಕಲ್ಪೊಳ್ದು ಒಂದಾನೊಂದು ಕಾಲದಲ್ಲಿ ಖಾಲಿ ತಾರೆ ಇತ್ತ ನಿಕ್ಲೆ ಮೊಬೈಲ್ ದುಡ್ಡು ಅವು ಮನ್ಪುವರು ಆಪುಂಡು. ಮಳೆ ಬರ್ತಾ ಉಂಟು. ನೋಡಿ ಮಳೆ ಬರ್ತಾ ಉಂಟು. ಈಗ ಟೈಮ್ ಎಷ್ಟು? ಮಧ್ಯಾಹ್ನ ಆಗಿದೆ. ಹನಿ ಹನಿ ಮಳೆ ಬರ್ತಾ ಉಂಟು. ಒಮ್ಮೆ ಬೊಲ್ಲ ಬಂತು, ದೊಡ್ಡ ಬೊಲ್ಲ ಬಂತು. ಅಲ್ಲಿ ಮಳೆ ಬರ್ತಾ ಉಂಟು, ಇಲ್ಲಿ ವಸಂತಿ ಅಕ್ಕ ಬಟ್ಟೆ ಎಲ್ಲ ಹೊಲಿತಾ ಇದ್ದಾರೆ. ಇನ್ನು ಮಿಷಿನ್ ಒಳಗೆ ತಕೊಂಡೋಗ್ಲಿಕ್ಕೆ ಉಂಟಂತೆ. ಇಲ್ಲಿ ಎಲ್ಲ ನೀರ್ ರಟ್ಟಿದ್ರೆ ಫುಲ್ ತುಕ್ಕು ಹಿಡಿಬಹುದು ಆತಾ, ತುಕ್ಕು ಹಿಡಿತದೆ. ಹಾಗಾಗಿ ಇನ್ನು ಮಿಷಿನ್ ಒಳಗೆ ಹೋಗ್ತದೆ. ಯಾರೋ ಮೊನ್ನೆ ಕೇಳಿದ್ರಿ ತುಳಸಿ ಗಿಡ ಚೆನ್ನಾಗಿ ಬರ್ಬೇಕು ಅದೆಂತ ಮಾಡ್ಬೇಕು ಅಂತ. ದಾಯ್ತಾನ್ ಪೊಡಮ್ಮ ಸೂರ್ಯನ ಕಿರಣಗಿ ಪೊಡದ ತುಳಸಿ ಗಿಡ ಯಾವತ್ತು ಬಿಸಿಲಿಗೆ ಅಂದ್ರೆ ಸೂರ್ಯನ ಕಿರಣ ನೇರವಾಗಿ ಬೀಳತ್ತಲ್ವಾ ಅಂತ ಪ್ಲೇಸ್ ಅಲ್ಲಿ ಇರ್ಬೇಕು, ಆಗ ಚೆನ್ನಾಗಿ ಬರುತ್ತೆ. ಅದೇ ನೀರು ಬಿದ್ದು ಈಗ ಹಾಳಾಗ್ತಾ ಉಂಟು ಅಂತ ಹೇಳ್ತಿದಾರಮ್ಮ. ತುಳಸಿ ಗಿಡ ಅಂತಲ್ಲ, ಯಾವುದೇ ಗಿಡ ಆಗಿರ್ಬೋದು, ಸೂರ್ಯನ ಕಿರಣ ಬಿದ್ರೇನೆ ಅದು ಚೆನ್ನಾಗಿ ಬರೋದು. ಅದಕ್ಕೆ ಆ ಹೀಟ್ ಈ ಹೀಟ್ ಹಾಕ್ಬೇಕು ಅಂತ ಇಲ್ಲ, ಸ್ವಲ್ಪ ನೀರು ಮತ್ತೆ ಸೂರ್ಯನ ಬಿಸಿಲಿದ್ರೆ ಚೆನ್ನಾಗಿ ಬರುತ್ತೆ. ಅದಮ್ಮ ಹೌದಾಯ್ತಲ್ಲ ಅದೊಂದು ಬುರೋಡತ. ಗುರುಪ್ರಸಾದ್ ಗಾಣಿಗ ಅವರಿಗೆ ಹುಷಾರಿಲ್ಲ ಗಾಯ್ಸ್ ಇವತ್ತು. ಮದ್ದಿಗೆ ಹೋಗ್ಲಿಕ್ಕೆ ಹೇಳಿದ್ರೆ ಹೋಗುದಿಲ್ಲ. ಇದು ನೋಡಿ, ಹೇಳು ನೋಡಿ, ಎದ್ಲಿ ಈಗ. ಮಾಮು ಮರಮಲ್ಲಿಗೆ ಕುಸ್ತಿಯಾಗಿದೆ, ರೂಮಲ್ಲಿ ಬೆಚ್ಚಾಗಿ ಮಲಗ್ಬೋದಲ್ಲ. ನೋಡಿ ನೋಡಿ. ಹಲೋ, ಎದ್ರು ಪುಕ್ಕಳ ಈಗ ಸ್ವಲ್ಪ ಧೈರ್ಯ ಬಂದಿದೆ. ರೂಮಲ್ಲಿ ಒಬ್ಬನೇ ಮಲಗ್ತಾರೆ, ಇಲ್ಲದಿದ್ರೆ ಅಮ್ಮನೇ ಬೇಕು ಅವನಿಗೆ. ಇವನಿಗೆ ಖುಷಿ ಆಗ್ಬೋದು ನಾಳೆ ನಾನು ಹೋದ್ರೆ. ಅದಮ್ಮ
ಯಾವಾಗ ಹೋಗ್ತೇನೆ ಅಂತ ಕಾಯ್ತಿದ್ದಾನೆ. ವಾಪಸ್ ಹೇಳುದು ಮಗುವನ್ನ ಬಿಟ್ಟು ಹೋಗು. ಎಸ್, ವಾಕಿಂಗ್ ಹೋಗುವ ಅಂತ ಗದ್ದೆ ಸೈಡಿಗೆ ಬಂದೆ. ಬಟ್ ಇವತ್ತು ಕೊಡೆ ತರಲಿಲ್ಲ, ಮಳೆ ಜೋರಾಗಿ ಬರುವ ಅಂದಾಜುಂಟು. ಮಳೆ ಬಂತ ಅಂತ ನಾನು ವಾಪಸ್ ಹೋಗ್ತಿದ್ದೇನೆ. ಮತ್ತು ನಾಳೆ ನಾನು ಮನೆಗೆ ಹೋಗ್ತಿದ್ದೇನೆ. ಸೊ ತುಂಬ ಜನರನ್ನು ಮಿಸ್ ಮಾಡ್ಕೊಳ್ತೇನೆ. ಸೊ ಅದ್ರ ಬಗ್ಗೆ ಹೇಳಿಕೊಟ್ಟು, ಸೊ ಮಳೆ ಬಂತು ಅಂತ ವಾಪಸ್ ಹೋಗ್ತಾ ಇದ್ದೇನೆ. ಕೊಡೆ ತರ್ತೇನೆ ಆಯಿತಾ, ಒಂದು ನಿಮಿಷ. ಅಮ್ಮ ಮಳೆ ಬರ್ತದೆ ಕೊಡೆ ಇಟ್ಕೊಂಡು ಹೋಗು ಅಂತ ಹೇಳಿದ್ರು, ಅದನ್ನು ನೆಗ್ಲೆಕ್ಟ್ ಮಾಡಿ ಹೋದೆ. ಸೊ ಜೋರಾಗಿ ಮಳೆ ಬರ್ತಾ ಉಂಟು. ಏನಿಲ್ಲ, ಸೊ ನಾಳೆ ಮನೆಗೆ ಹೋಗ್ತಾ ಇದ್ದೇನಲ್ಲ. ಸೊ ನಾನು ಪ್ರೆಗ್ನೆಂಟ್ ಇರುವಾಗ 8 ತಿಂಗಳಲ್ಲಿ ಬಂದಿದ್ದೆ ಮನೆಗೆ. 7 ತಿಂಗಳು ಸೀಮಂತ ಆದ ನಂತರ ಬಂದಿರೋದು. ಸೊ ಪ್ರತಿದಿನ 2 ದಿನ ಬಂದು ಸಚಿನ್ ಅಮ್ಮ ನೋಡ್ಕೊಳ್ತಾ ಇದ್ರು. ಒಂದು ವೇಳೆ ಅಮ್ಮ ಇಲ್ಲದಿದ್ದರೆ ಅವರೇ ಊಟ ಎಲ್ಲ ಕೊಡ್ತಾಯಿದ್ರು. ಸೊ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸಚಿನ್ ಅಮ್ಮ. ಸೊ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಈಗಲೂ ಅಷ್ಟೇ ಮಗುರ ನೋಡಲಿಕ್ಕೆ ಅಂತ ದಿನದಲ್ಲಿ 2 ಸಲ ಬಂದು ಹೋಗ್ತಾರೆ. ಸೊ ಅದೆಲ್ಲ ಮಿಸ್ ಮಾಡ್ಕೊಳ್ತೇನೆ. ಮತ್ತು ನನ್ನ ತಮ್ಮ ಆಗಿರ್ಬೋದು, ಮತ್ತು ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಮ್ಮ ಆಗಿರ್ಬೋದು, ತಮ್ಮ ಆಗಿರ್ಬೋದು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪ್ರತಿಯೊಂದಕ್ಕೂ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ನನ್ನ ತಮ್ಮ ನನ್ನ ಡೆಲಿವರಿಗೂ ಮುನ್ನ, ಅಂದರೆ ಡೆಲಿವರಿಯ ಹಿಂದಿನ ದಿವಸ ತಿಂಡಿ ತಂದು ಕೊಟ್ಟಿದ್ದ, ಡೈರಿ ಮಿಲ್ಕ್ ಅದು ಇದು ಅಂತೆಲ್ಲ. ಇದನ್ನು ತಿಂದು ಮಗು ಬರಲಿ ಅಂತ, ಅಂದರೆ ಇದನ್ನು ತಿಂದು ಡೆಲಿವರಿ ಆಗು ಅಂತ ಹೇಳಿಬಿಟ್ಟ. ಮರುದಿವಸ ಬೆಳಿಗ್ಗೆ ಹಾಸ್ಪಿಟಲ್ಗೆ ಹೋಗಿದ್ದೇವೆ, ಪೇಯ್ನ್ ಎಲ್ಲ ಬಂದು. ಸೊ ಇಷ್ಟೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮತ್ತು ಎಷ್ಟು ಹೇಳಿದರೂ ತವರು ಮನೆಯೇ, ಗಂಡನ ಮನೆಯೇ ಅಂತ ಹೇಳ್ತಾರೆ. ಬಟ್ ನನಗೆ ಗಂಡನ ಮನೆಯಲ್ಲಿ ಕೂಡ ತವರು ಮನೆಯ ಪ್ರೀತಿಯ ಸಿಗ್ತಾ ಇದೆ. ಸೊ ಅದಕ್ಕೆ ಎಷ್ಟು ಖುಷಿ ಇದೆ, ಅದಕ್ಕೆ ತುಂಬ ಖುಷಿ ಇದೆ. ಸೊ ಇದನ್ನು ಹೇಳಬೇಕು ಅಂತ ಹೇಳಿ ನಾನು ಆ ಕಡೆ ಹೋಗಿದ್ದು. ಬಟ್ ಅಲ್ಲಿ ಮಳೆ ಬರ್ತಾ ಉಂಟು ಅಂತ ವಾಪಸ್ ಬಂದೆ. ಮತ್ತೆಂತ ಬರೀ ಸಚಿನ್ನಮ್ಮ ನನ್ನಮ್ಮ ಮಾತ್ರ ಅಲ್ಲ, ತುಂಬ ಜನ ಪ್ರೀತಿ ತೋರಿಸಿದ್ದಾರೆ. ಚಿಕ್ಕಮ್ಮನವರು ಕೂಡ, ಅಮ್ಮ ಇಲ್ಲದಿದ್ದರೆ ಚಿಕ್ಕಮ್ಮನವರು ಬಂದು ಇಲ್ಲಿ ಸ್ಟೇ ಆಗಿ ಸೊ ನನ್ನನ್ನು ನೋಡ್ಕೊಳ್ತಿದ್ರು. ಅವರೇ ಪಾಪ ಎಲ್ಲ ಕೆಲಸ ಎಲ್ಲ ಮಾಡ್ತಾಯಿದ್ರು. ಅದೆಲ್ಲ ಯಾವತ್ತೂ ಕೂಡ ಮರೆಯೋಕ್ಕಾಗದಂಥದ್ದು. ಸೊ ತುಂಬ ಖುಷಿಯಾಗಿರುವಾಗ ಮಾತ್ರ ಇರುವಂಥವರು ಫ್ಯಾಮಿಲಿ ಅಲ್ಲ. ಫ್ಯಾಮಿಲಿ ತುಂಬ ಚೆನ್ನಾಗಿ, ಅಂದರೆ ಫ್ಯಾಮಿಲಿ ಅಂತ ಹೇಳಬೇಕು ಅಂತ ಹೇಳಿದರೆ ಚಿಕ್ಕಮ್ಮನವರಾಗಿರ್ಬೋದು, ಮತ್ತು ನನ್ನೊಬ್ಬರು ಅತ್ತೆ ಇದ್ದಾರೆ ಜಾನಕಿ ಆಂಟಿ ಅವರಾಗಿರ್ಬೋದು, ಮತ್ತು ಕೆಲವರೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮತ್ತು ನೇಬರ್, ಇದ್ರ ಬಗ್ಗೆ ಹೇಳಲೇಬೇಕು ನಾನು. ನೆರೆಹೊರೆಯವರ ಹತ್ರ ನಾವು ಎಷ್ಟು ಚೆನ್ನಾಗಿರ್ತೇವೆ, ಅವರು ಕೂಡ ನಮ್ಮೊಟ್ಟಿಗೆ ಅಷ್ಟೇ ಚೆನ್ನಾಗಿರ್ತಾರೆ. ಅದಕ್ಕೆ ಎಕ್ಸಾಂಪಲ್ ಸಚಿನ್ ಅಮ್ಮ. ಎಷ್ಟು ಅಂತ ಹೇಳಿದರೆ, ಅವರು ಸೀಮಂತ ಆದ ನಂತರ ನನಗೆ ಕರೆದು ಸಮ್ಮನ ಕೂಡ ಹಾಕಿದ್ದಾರೆ. ಸೀಮಂತ ಆದ ನಂತರ ನನ್ನನ್ನು ಕರೆಸಿ ಸಮ್ಮನ ಕೂಡ ಕೊಟ್ಟಿದ್ದಾರೆ. ಅಷ್ಟು ಪ್ರೀತಿ ಅವರಿಗೆ. ಮತ್ತು ಅದೇ ಸಚಿನ್ ಆಗಿರ್ಬೋದು, ಸಂಜು ಆಗಿರ್ಬೋದು, ಎಲ್ಲರನ್ನೂ ಕೂಡ ಮಿಸ್ ಮಾಡ್ಕೊಳ್ತೇನೆ. ಆದರೆ ನಂಬರೆಲ್ಲ ತಗೊಂಡೋಗಿದ್ದಾರೆ ಚಂದಕ್ಕ, ಅವರ ಮೊಬೈಲ್ಗೆ ವಿಡಿಯೋ ಕಾಲ್ ಆದರೂ ಮಾಡು ಅಂತ. ನನ್ನ ಅಮ್ಮನಿಗೆ ಕೂಡ ವಿಡಿಯೋ ಕಾಲ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೇನೆ. ನನ್ನ ದೊಡ್ಡ ತಮ್ಮನದು ಮೊಬೈಲ್ ಇದೆ ಅಲ್ವಾ, ಅದರಲ್ಲೆಲ್ಲ ನೆಟ್ ಪ್ಯಾಕ್ ಎಲ್ಲ ಹಾಕಿ ಅಮ್ಮನಿಗೆ ಹೇಳ್ಕೊಟ್ಟಿದ್ದೇನೆ ಹೇಗೆ ವಿಡಿಯೋ ಕಾಲ್ ಮಾಡೋದು, ಮತ್ತು ಯೂಟ್ಯೂಬೆಲ್ಲ ಹೇಗೆ ನೋಡೋದು ಅಂತ. ಮತ್ತು ಹತ್ತಿರ ಅಲ್ವಾ, ಒಂದು 8-9 ಕಿಲೋಮೀಟ್ರ್ ಇರೋದಷ್ಟೇ. ಬೇಕು ಅಂತ ಅನಿಸಿದಾಗ ಬಂದು ನೋಡ್ಬೋದು ಅಮ್ಮನನ್ನು. ಮತ್ತೆಂತ ಅಷ್ಟೇ. ಬೆಸ್ಟ್ ನೇಬರ್ ಅಂತ ಹೇಳಿದರೆ ಅದು ಸಚಿನ್ ಅಮ್ಮ. ಅದು ಅವರು ಅಂತಲ್ಲ, ಈ ಕಡೆ ಹೋದರೆ ನಳಿನಿ ಅಕ್ಕ, ಚುಬ್ಬಿ ಅಕ್ಕ ಅವರೆಲ್ಲ ಇದ್ದಾರಲ್ವ. ಸೊ ಅವರೆಲ್ಲ ಒಂಥರ ಖುಷಿ. ನಾ ಮೊನ್ನೆ ವಿಟ್ಲಕ್ಕೆ ಹೋಗಿದ್ದೆ ನಾನು ಮತ್ತು ಅಮ್ಮ ನಾಡ ಕಚೇರಿಗೆ. ಆಗ ಮಗುನ ಏನು ಮಾಡೋದು ಅಂತ ಅಂದ್ಕೊಂಡಿದ್ವಿ. ಆಗ ಒಂದು ಸಲ ನಾನು ಸಚಿನ್ ಅಮ್ಮನ ಹತ್ರ ಬಿಟ್ಟು ಹೋಗಿದ್ದೆ, ಆದರೆ ಅವರಿಗೆ ಸಹ ಕೆಲಸ ಇರ್ತದಲ್ಲ. ಮತ್ತೊಂದು ದಿವಸ ನಳಿನಿ ಅಕ್ಕನ ಮನೆಗೆ ಬಿಟ್ಟು ಹೋಗಿದ್ದೆ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದೆಲ್ಲ ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ಸೊ ಅವರಿಗೊಂದು ಎಲ್ಲಿದ್ದರೂ ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ವ್ಲಾಗ್ ಪ್ರತಿದಿನ ನೋಡ್ತಾರೆ, ಅದು ನನಗೆ ಗೊತ್ತಿದೆ. ಸೊ ವಿಡಿಯೋದ ಮೂಲಕ ಥ್ಯಾಂಕ್ ಯು ಸೋ ಮಚ್.
ನಂಗೆ ಬೇಸರ ಆಗ್ತಿಲ್ಲ, ಹೋಗ್ತೇನೆ ಅಂತ ಹೇಳಿ ತುಂಬ ಖುಷಿ ಆಗ್ತಾ ಉಂಟು. ಇಷ್ಟೇ ಇವತ್ತಿನ ವಿಡಿಯೋ ಹೇಳಬೇಕಿತ್ತು. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಶುರು ಮಾಡ್ತೀನಿ. ಟಾಟಾ ಬೈ, ಟೇಕ್ ಕೇರ್.